ವೆಲ್ಕಮ್ ಮಲ್ಪರೆಗೆ ಒಂಜಿ ಅವತಾರ ಉಲ್ಲೇರು ನಮ್ಮೊಟ್ಟಿಗೂ ಪೂರಗಲ ಇಲ್ಲ ಪುಡಿ ಪೌಂದುಲ್ಲೇರು ಎಂಟ್ರಿ ಆನಾಗನೆ ಬೊಕ್ಕ ಉಲಯ ಉಲ್ಲೇರು ಯಾಕಂದ್ರೆ ಪೂರ್ತಿ ಅವತಾರ ಮೂವಿದ ಉಲಯ ಬರ್ತದ ಪೊಗ್ಗಿಲೆಕ ಉಂಡು ಪೂರಗಲ ಪುಡಿ ಪೌಂದುಲ್ಲೇರು ಮೇನ್ ಆಗಿ ನಾವು ಸ್ಟ್ರೆಸ್ ಫ್ರೀ ಲೈಫ್ ಸ್ಟೈಲ್ ಹೇಗೆ ನಾವು ನಡೆಸುದು ಅಂತ ಹೇಳಿ ನಮಸ್ತೆ ಬಂದುಲೆ ವೀಕೆಂಡ್ ದ ಬಯ್ಯದ ಪೊರ್ತುಡು ನಮ್ಮನೆ ಪಿದೈ ಪೋಡ್ ಪಂದ್ ಡಿಸೈಡ್ ಮಲ್ತದ ಸೊ ಮಸ್ತ್ ದಿನ ಅಂಡ್ ಪಿದೈ ಪೋಂದೆ ನಮ್ಮ ಪಿದೈ ಪೋನೆ ಮಸ್ತ್ ಟೈಮ್ ಅಂಡು ವಿಡಿಯೋಸ್ ಮಲ್ಪಂದೆ ದೇಗ್ ಪಂಡ ಕೆಲವರಿಗೆ ಎಂತೀರು ದೇಗ್ ವಿಡಿಯೋಸ್ ಬರೊಂದಿಜ್ಜಿ ಖಾಲಿ ಕೆಲವು ಅಪರೂಪ ಲೈವ್ಸ್ ಬರೊಂದುಂಡು ಮಸ್ತ್ ಎಡ್ಡೆ ಆತಂಡ್ ಲೈವ್ಸ್ ಪನ್ ಕೇನೊಂದುಲ್ಲೆರು ಬಟ್ ಇತ್ತ ರೀಸನ್ ಪಂಡ್ಪ ನಮ್ಮ ದಾಯೆ ಪಂಡ ಅಣ್ಣಗ ಈತ ಟೈಮ್ ವರ್ಕ್ ಫ್ರಮ್ ಹೋಮ್ ಇತ್ತಂಡು ಸೊ ಅಂಚ ದಾಯೆ ಇಲ್ಲಡಿತ್ತೆ ಒಡೆಗಂಡು ತಿರ್ಗೇರೆ ಪೋಂದಿತ್ತ ಬೊಕ ಎನ್ನ ಹಸ್ಬೆಂಡ್ಲ ಬೈದಿತ್ತೇರು ಸೊ ಅಂಚ ನಮ್ಮ ಒಂಜಿ ಕಡೆ ಟಾಯೆ ಅಣ್ಣ ಒಂಜಿ ಕಡೆ ಟಾಯೆ ಸೊ ಅಂಚದ್ದು ಅಣ್ಣ ಮ್ಯಾಂಗ್ಳೂರ್ಗ್ ಡೈಲಿ ಅಪ್ ಆ್ಯಂಡ್ ಡೌನ್ ಮಲ್ತೊಂದಿತ್ತು ಸೊ ಬರ್ನಾಗ ಲೇಟ್ ಆವೊಂದಿತ್ತು ಸೊ ಅಂಚ ವಿಡಿಯೋ ಮಲ್ಪರ ಆವೊಂದಿತ್ತು ಎಂಕ್ಲ ಅಣ್ಣಗ್ಲ ತಿಕ್ಕೆರೆಗೆ ಆವೊಂದಿತ್ತಜ್ಜಿ ಸೊ ಅಂಚದು ಎಂಕಲ್ ವಿಡಿಯೋ ಮಸ್ತ್ ಕಮ್ಮಿ ಮಲ್ತ ಇತ್ತೆ ನಿಗಲ್ನ ಆಂಡಲ ನಮ್ಮ ವಿಡಿಯೋ ಕಮ್ಮಿ ಆಂಡಲ ನಿಗಲ್ನ ಸಪೋರ್ಟ್ ಎಂಕಲೆ ಕಮ್ಮಿ ಆತಜ್ಜಿ ಇಂಚನೆ ಇಪ್ಪಡು ನಿಗಲ್ನ ಪ್ರೀತಿ ನನಾತ್ ವಿಡಿಯೋಸ್ ಪಾಡುವ ಲೈಕ್ ಮಲ್ಪೆ ಐನಾತ್ ಸಬ್ಸ್ಕ್ರೈಬ್ ಮಲ್ಪೆ ಇತ್ತೆ ನಮ್ಮ ಇನಿ ಬಯ್ಯಗ್ ಎಂಕಲ ಊರದ ಮಾರಿನಿ ಸೊ ಅಂಚದು ಎಂಕಲ್ ಏನಿಲ್ಲ ಬೈದೆ ಸೊ ಇಲ್ಲದ ಬೇಲೆ ಹೊರತ ಪೂರ ಆಂಡ್ ಇತ್ತೆ ಅಮ್ಮ ಹೊರ್ತಿ ಇಲ್ಲಡ್ ಉಲ್ಲೇರು ಸೊ ಇತ್ತೆ ಬೇಗ ಪೋಡು ಆ ಗ್ಯಾಪ್ ನಮ್ಮ ಉಡುಪಿ ಉತ್ಸವ ಬೈದಿತ್ತು ಸುಮಾರು ದಿನ ಅಂಡ್ ಪೋಡ್ ಪಂದಿತ್ತ ಪೋಯರ ಟೈಮ್ ತಿಕ್ಕದಿಚ್ಚಿ ಅಂಚ ಇನ್ನಿ ವಾರ ಪೋದು ಬರ್ಕ ಡಿಸೈಡ್ ಮಲ್ದ ಸೊ ಇನಿ ಉಡುಪಿ ಉತ್ಸವದ ಎಂಕಲ್ ವಿಡಿಯೋ ಮಲ್ತ್ ಪಾಡುವ ನಿಗಲ್ ತೂಲೆ ನಿಗಲು ಆಲ್ರೆಡಿ ಪೋದಿಪ್ಪರೆ ಯಾವು ಪೋವಂದಿ ನಗಲು ಒಂದು ತೂಲೆ ಎಂಚ ಉಂಡು ಪಂದ್ ತೂಕ ಯಾನ್ ಕೆಲವು ವಿಡಿಯೋಸ್ ತೂಯೆ ಎಡ್ಡೆ ಉಂಡು ಅವತಾರದ ಏನನ ಒಂದು ಪಾಡ್ದೆ ಅವತಾರದ ಥೀಮ್ಸ್ ಈ ಸಾರಿ ಐಕೆ ಕ್ಯೂರಿಯಾಸಿಟಿ ಯಾವೊಂದುಂಡು ಹೊರ ಪೋದು ತೂಕ ಎಂಚ ಉಂಡು ಪಂಡ ಎಂಕಲ್ನ ಒಪಿನಿಯನ್ ಪಂಡ್ಪ ತೂಕ ಪೋಯ್ ಬೊಕ ಚಾನಲ್ ಯಾನ್ಲ ಎನ್ನ ಫ್ರೆಂಡ್ ಒರಿ ಸಾಗರ್ ಪಣದು ಸಿಂಪ್ಲಿ ಸಾಗರ್ ಪಂಡ್ಪನ ಯೂಟ್ಯೂಬ್ ಚಾನಲ್ ದಾರ್ ರಡ್ಡು ಜನ ಯೂಟ್ಯೂಬರ್ಸ್ ನಕಲ್ ಸೇರ್ದು ಲೈವ್ ಮಲ್ತೊಂದುಲ್ಲ ಸಪೋರ್ಟ್ ಮಲ್ಪ್ಲೆ ಮಸ್ತ್ ಜನ ಪಂತೇರು ಮಸ್ತ್ ಜನ ಎಂಕಲ ಮೆಸೇಜ್ ಮಲ್ತು ಪಂತೇರು ನಿಗಲ್ನ ಚಾನಲ್ ಇತ್ತೆ ಲೈವ್ ಒಂದು ಮಲ್ತೊಂದುಲ್ಲಾರು ಮಸ್ತ್ ಎಡ್ಡೆ ಒಂದುಂಡು ನಿಗಲ್ನ ಎಂಕಲ್ ಪಂತ ಫಸ್ಟ್ ಟೈಮ್ ಅಟೆಂಡ್ ಆಂಡಲ ಫಸ್ಟ್ ಟೈಮ್ ಲಕ್ಕ ಒಂದು ಆವೊಂದಿಜ್ಜಿ ನಿಗಲ್ ಮಸ್ತ್ ಎಡ್ಡೆ ಮಲ್ತು ನನ್ನಾತ್ ಲೈವ್ ಗೆತ್ತೊಂದೆ ನಾನು ಲೈವ್ ಗೆತ್ತೊಂದು ನೋಡ ತೂಕ ಫ್ಯೂಚರ್ಡ್ ನಮಕ್ ನಿಗಲ್ನ ಸಪೋರ್ಟ್ ಇಂಚನೆ ಇತ್ತಂಡ ನಮಾತ್ ಲೈವ್ ಗೆತ್ತೊಂಬ ಫಂಕ್ಷನ್ದ ಒಂದೇತ ಪೂರ ತೂಕ ನಿಗಲ್ನ ಸಪೋರ್ಟ್ ನಮಕ್ ಇಂಚನೆ ಇಪ್ಪಡ್ ಅಂದ್ ದಯದಿ ಇದು ರಡ್ಡು ಚಾನಲ್ನ ಸಬ್ಸ್ಕ್ರೈಬ್ ಮಲ್ಪ್ಲೆ ಸಿಂಪ್ಲಿ ಸಾಗರ್ ಬೊಕ್ಕ CDSA ಕ್ರಿಯೇಷನ್ಸ್ ನಮ್ಮ ಚಾನಲ್ ರಡ್ಡು ಚಾನಲ್ನ ಸಬ್ಸ್ಕ್ರೈಬ್ ಮಲ್ಪ್ಲೆ ನಿಕಲ್ ಮಲ್ಪನ ಸಬ್ಸ್ಕ್ರೈಬ್ ಲೈಕ್ ಅವು ನಮಕ್ ಸ್ಫೂರ್ತಿ ತಿಕ್ಕೊಂಡು ನನಾತ್ ಎತ್ತರಗ್ ಪೋಯರೆಗ್ ಸಹಕಾರ ಆಪುಂಡವು ದಯದಿದ್ ಏರ್ ಪೂರ ವಿಡಿಯೋಸ್ ಲೈಕ್ ಸಬ್ಸ್ಕ್ರೈಬ್ ಮಲ್ಪಂದ ತೂವೊಂದುಲ್ಲರ ದಯದಿದ್ ಸಬ್ಸ್ಕ್ರೈಬ್ ಮಲ್ಪ್ಲೆ ಸಬ್ಸ್ಕ್ರೈಬ್ ಮಲ್ತದ ತೂಲೆ ಐತೆ ನಮ್ಮ ಉಡುಪಿ ಉತ್ಸವ ಪೋಯಿ ತೂಕ ಅಲ್ಲೆಂಚ ಉಂಡು ಪಂದ್ ಬಲೆ ಪೋಯ್ ಆಲ್ಮೋಸ್ಟ್ ಕತ್ತಲಾಂಡ್ ನಮ್ಮ ಐತೆ ಉಡುಪಿ ಉತ್ಸವದ ಎಂಟ್ರೆನ್ಸ್ ಇಡಲ್ಲ ತೂಕ ಒಲಾಯ್ ಪೋಯಿ ಎಂಚ ಆಪುಂಡು ಪಣದೆ ಎಂಕಲ್ ಮೂಲ್ ಬೈದ ಅಂಡ ಕ್ಯೂ ಉಂಡು ಟಿಕೆಟ್ಗ್ ಮಸ್ತ್ ಜನ ಇನಿ ವೀಕೆಂಡ್ ಅತೆ ಅಂಚ ಅದು ಪೂರಗ್ಲ ಉಲ್ಲೇರು ತೂಕ ಉಲಾಯ್ ಪೋಯ್ ಅಣ್ಣ ಮಸ್ತ್ ಕ್ರೌಡ್ ಉಂಡು ಪಾರ್ಕಿಂಗ್ ಮಸ್ತ್ ಉಂಡು ಅವರ ತೂಲೆಗೆ ಫುಲ್ ಉಂಡು ಒಂದು ಆಕ್ಚುಲಿ ಎಂಟ್ರೆನ್ಸ್ ದ ಎದುರುಡುಪುನ ಪಾರ್ಕಿಂಗ್ ఒక ಪಿದೈಡ್ ನನಂತ ಉಂಡು ಪಾರ್ಕಿಂಗ್ ಒಟ್ಟಾರೆ ಜನ ಒಲ್ಲೇರು ಬೊಕ ಅಲ್ಪ ಒಂಜಿ ಬೋರ್ಡ್ ಎಂಟ್ರಿ ಫೀಸ್ 60 ರೂಪೀಸ್ ಪಂಡುಂಡು ತೂವೋಡು ನಾನು ಉಲಾಯ್ ಪೋದ ಒಯ್ಕೆ ಎಂಟ್ರಿ ಫೀ ಪಂಡು ಬಲೆ ಪೋಯಿ ಇತ್ತ ಯಾನ್ ಪೋದು ಟಿಕೆಟ್ ಬಸ್ ಬರ್ತ ಮಿಗ್ದಿ ಟಿಕೆಟ್ ಬತ್ತೊಂದು ಬರ್ರೆ ಲೈನ್ ಒಂದು ತೋಲು ಅಂಡ್ ಈ ಸಾರಿ ಟಿಕೆಟ್ ದ ಪ್ರೈಸ್ ಮಾತ್ರ 60 ಪಂಡುಂಡು ಲಾಸ್ಟ್ ಇಯರ್ ದ ಕಂಪೇರ್ ಮಾಡ್ತಂಡ 40 ರೂಪೀಸ್ ಕಮ್ಮಿ ತಿಳ್ಕೊಂಡು ಲಾಸ್ಟ್ ಟೈಮ್ 100 ತೂತಿನ ನೆನಪು ಎಂಟ್ರೆನ್ಸ್ ಫೀಸ್ ಮೆಗ್ದೀತೆ ಟಿಕೆಟ್ ಪತ್ತೊಂದು ಬತ್ತಲು ಸೊ ಮುಲ್ತಡ್ ನಮ್ಮ ಎಂಟ್ರ ಒಂದಲ್ಲ ಉಡುಪಿ ಹಬ್ಬ ಉಡುಪಿ ಉತ್ಸವಗೂ ಯಾನಿತ್ತ ಟಿಕೆಟ್ ಬಸ್ ಬತ್ತೆ ಬಟ್ ಟಿಕೆಟ್ 80 ರೂಪೀಸ್ ಉಂಡು ಎಂಕ್ ತೂತು ಶಾಕ್ ಅಂಡ್ ಮಾರೆ ಪರ್ಸನ್ 60 ಪಂದುಂಡು ಉಂದೆಟ್ 80 ಏನ ಪಂದ ವರ ಮಿತ್ತುತ್ತಿರ್ತಾಯೆ ಏನ ಮಲ್ಪ ಚೇಂಜ್ ಇತ್ತಜಿ ಅಲ್ಲಿ ಜನ ಜಾಸ್ತಿ ಉಲ್ಲ ಇರತ್ತೆ ಬೊಕ್ಕತುವನಾಗ ಅಲ್ಲಿ 60 ಪಂಡೋಲು ಬಟ್ ಟಿಕೆಟ್ ತು ಶಾಕ್ ಅಂಡ್ ಬಟ್ ಮೂಲು ಅವತಾರ್ ಒಂದು ಪುರತುವನಾಗ ಮಸ್ತ್ ಎಡ್ಡೆ ಉಂಡು ಪನ್ನೆಣ್ಣು ಉಲೈ ಪೋತು ಮಸ್ತ್ ಕ್ರೌಡ್ ಉಂಡು ಕ್ರೌಡ್ ಇತ್ತಂಡ ಇಂಚಿನ ಪುರ ಫೆಸ್ಟಿವಲ್ ಮಸ್ತ್ ಇಷ್ಟ ಆಪುಂಡು ಎಂಜಾಯ್ ಮಲ್ಪೊಲಿ ಪಿದೈಡ್ ತುವನಾಗ ಎಂಟ್ರೆನ್ಸ್ ಫುಲ್ ಅವತಾರ್ ಮೂವಿಡ್ ನಿಗಲ್ ತೂದಿಪ್ಪರೆ ಅವು ಐತ ಪಿಕ್ಚರ್ಸ್ ಪೂರ ಪಾಡ್ದೇರು
ಅದಕ್ಕೆ ಕೊಡಿ ಏನೋ ಉಂಟು ಕ್ಯೂರಿಯಾಸಿಟಿ ಅವನುಂಟು ಪೋಯ್ ಪೋಯ್ ಬಲೆ ಬಲೆ ಅವತಾರ ಪಾಪದ ತೇಮುದ ಉಲಯ ಬತ್ತ ಫುಲ್ ಕತ್ತಲೆ ಕತ್ತಲೆ ಉಂಡು ತೂಕ ನನ್ನ ಉಲ ಎಂಚ ಇಪ್ಪುಂಡು ಬಾಣದು ಮೂಲು ಉಲಯ ಪೋನಗ ದಾನಿ ಮಾರೆ ಕತ್ತಲೆ ಕತ್ತಲೆ ಪೋಡಿಗೆ ಹಾಕೊಂಡು ನಾನು ಉಲಯ ಏನೋ ಉಂಟು ತೂಕ ಜಾರಿತ್ತು ಜಪ್ಪಲ್ ಫುಲ್ ಕತ್ತಲೆ ಉಂಡು ಒಬ್ಬ ಮುಗದಾನಿ ಮಾರೆ ಪೋಡ್ ಪವೇರು ಅವತಾರ ಅವತಾರ ಅಂಪೇರು ಮಾರೆ ಉಲಯ ಬರ್ನಾಗ ಕತ್ತಲೆ ಕತ್ತಲೆ ಉಂಡು ಮೂಲು ಮುಗುಲು ವಾರನೆ ಪೋಡ್ ಪವೇರು ಮೂಲು ವಾರನೆ ಪೋಡಿಗೆ ಹಾಪುಂಡು ಮಾರೆ ಮೂಲು ಅವತಾರ್ ಥೀಮ್ದ ಎಂಟ್ರೆನ್ಸ್ ವೆಲ್ಕಮ್ ಮಲ್ಪರೆಗೆ ಒಂಜಿ ಅವತಾರ ಉಲ್ಲೇರು ನಮ್ಮ ಒಟ್ಟಿಗೂ ತುಲೆಗೆ ಬಂದಾಗ ಪೂರಗಲೆನ್ ಪೊಡಿಪೋನುಲ್ಲೇರು ಗೊತ್ತು ಜರ ತುಳು ಬರ್ಕೊಂಡ ಹೆಚ್ಚ ಮಾಡದೆ ಹೋಯ್ ನನ್ನ ದುಂಬ ಎಂಚ ಅಪ್ಪುಂಡುಕ ವರ ವ್ಯೂ ತುಲೆಗೆ ಮುಲ್ತೊಡ್ದು ಎಂಚ ಮಲ್ದೇರ್ ಪಂಡು ಮಸ್ತ್ ಎಡ್ಡುಂಡು ಅವತಾರದ ಎಂಟ್ರೆನ್ಸ್ ಥೀಮ್ ಉಡುಪುನ ಒಂಜಿ ಅವತಾರ್ ಪೂರಗಲೆಲ್ಲ ಪೊಡಿ ಪೌಂಡುಲ್ಲಾರೆ ಎಂಟ್ರಿ ಆನಾಗನೆ ಬೊಕ್ಕ ಒಲೆ ಉಲ್ಲೇರೆ ಅಕಲ್ದೆಲ್ಲ ಮನ್ ಪೂಜಾರಿ மக்கள் பேர் பெற்றாங்க ಪೂರ್ತಿ ಅವತಾರ ಮೂವಿದ ಉಲಯ ಬತ್ತದ ಪೊಗ್ಗಿಲಕ ಉಂಡು ಹೊಸ ವರ್ಲ್ಡ್ ಬತ್ತಿಲಕ ಉಂಡು ಹೊಸ ವರ್ಲ್ಡ್ ಬತ್ತಿಲಕ ಉಂಡು ಮೂಲು ಉಲಯ ಬರ್ನಾಗನೆ ಒಂಥರ ಫೀಲ್ ಹಾಕೊಂಡು ಅವತಾರ್ ಮೂವಿ ನಿಗಲ್ ತೂದಿತ್ತು ನನಗೆ ಗೊತ್ತಿಪ್ಪು ಮೂಲ ಒಂಥರ ಏನೋ ಒಂದು ಡಿಫ್ರೆಂಟ್ ಉಂಡು ಈ ಸತಿ ಉಡುಪಿ ಸಹ ಮಸ್ತ್ ಇಷ್ಟ ಹಾಕೊಂಡು ಪೂರಾಗ್ಲ ಬೊಕ್ಕ ಪೂರಾಗ್ಲೆಗ್ ಇಷ್ಟ ಹಾಕೊಂಡು ಬೊಕ್ಕ ಎಂಟ್ರೆನ್ಸ್ ಮಾರೆ ಬರ್ನಾಗ ಜಾಗ್ರತೆ ಒಂದ್ ಜಾಗ ಉಂಡು ಅವು ಮಸ್ತ್ ಆಕ್ಟಿವ್ ಉಂಡು ಅವತಾರ್ದ ಮಸ್ತ್ ಆಕ್ಟಿವ್ ಉಂಡು ಕುಂಬಾರ್ದು ಬಿಟ್ಪುಂಡು ನಮ್ಮ ಎಲ್ಲ ಪೋಡ್ದೆ ವರ ಬರ್ನಾಗ ಒಂಚೂರು ಸೈಡ್ ತೂಂದ್ ಮಸ್ತ್ ಜನ ಬೊಕ ಒಂಜೇನ ಪಂಡ ಫೀಸ್ ಒಂಜಿ ರೀಸನೇಬಲ್ ಉಂಡು 60 ರೂಪೀಸ್ ಇತ್ತಾರೆ ನಾನು ಒಲ ದುಂಬೆನ ಉಂಡು ಪಂಡ ತೂಡಾತೆ ಬಟ್ ಒಂದು ಥೀಮ್ ಮಸ್ತ್ ಎಡ್ಡೆ ಉಂಡು ಏರ್ಪುರ ವಿಸಿಟ್ ಮಲ್ಜರ್ ಅವರ ವಿಸಿಟ್ ಮಲ್ಪಲೆ ಅವರ ತೋಲೆಗೆ ಮಲ್ತಡ್ದು ರೌಂಡ್ಸ್ ವರ ಜೋಕ್ಲೆಗ್ಲೆ ಇಷ್ಟ ಹಾಕೊಂಡು ಸೊ ಅಂಚಾದ ಜೋಕ್ಲೆಗ ಅಂತೂ ಫುಲ್ ಎಂಜಾಯ್ ಮಲ್ಪುವೆರು ಫುಲ್ ಇಂಚ ಉಂಡು ಕಲರ್ 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 ಫುಲ್ ಅವತಾರದನೆ ಥೀಮ್ ಮುಲು ಬತ್ತಣ್ಣ ಮಾರೆ ಎಂಕಲ್ ಏರಂದೆ ಗೊತ್ತಾಪುಜಿ ಬಟ್ ಜೋಕುಲ್ಲಕ ಫೀಲ್ ಆಪುಂಡು ಜೋಕುಲ್ಲಕ ಇಪ್ಪುಗ ಪಂದು ಫೀಲ್ ಆಪುಂಡು ಮಸ್ತ್ ಖುಷಿ ಆಪುಂಡು ವರ ಭಲೆ
ಎಕಡೆ ನಮ್ಮ ಅಲ್ಪ ಬನ್ನಗ ಎಂಟ್ರೆನ್ಸ್ ಒಂಜಿ ಪೊಣ್ಣು ಅವತಾರ ಪೊಡಿಪ ಒಂದಿತ್ತಂಡತೆ ಇತ್ತೆ ಮೂಲ್ತುಲೆಗೆ ಮಾರೆ ಆಣವತ ಅಲ್ಲಿ ಪೊಣ್ಣ ಅವತಾರ ಮಸ್ತ್ ಪೂರಗಳನ್ನ ಪೋಡ್ಪ ಒಂದಿತ್ತಂಡ ಅವು ಅವತಾರ ಕನೆ ಮಲ್ತೊಂದಿತ್ತಂಡ ಅಣ್ಣ ಮೂರು ಆಣ ಅವತಾರ ಉಂಡತೆ ಅವು ಪೂರಗಳ ಫ್ರೆಂಡ್ಲಿ ಅದು ನಮ್ಮ ನಕ್ಕನೆ ಒಂಥರ ಶೇಕ್ ಹ್ಯಾಂಡ್ ಮಾಡ್ಕೊಂಡು ಸಾಕಾಯ್ತು. ಅವತಾರ ನೊಟ್ಟು ಆಣ ಅವತಾರ ನೊಟ್ಟು ಶೇಕ್ ಹ್ಯಾಂಡ್ ಮಲ್ತ್ ಬತ್ತೆ ಈಗೆಲ್ಲ ಮಲ್ತ್ರಿ ಅಂಡ್ ಅವತಾರದ ಮುಗಿಂಡಿ ಎಂಕಲ್ ಪಿದೆ ಬತ್ತ ಅವತಾರ ಆಲ್ರೆಡಿ ಪಿದೈ ಬತ್ತ ಬಟ್ ಆಣ ಅವತಾರದ ಶೇಕ್ ಹ್ಯಾಂಡ್ ಮಲ್ತ್ ಬತ್ತೆ ಎಡ್ಡೆ ಪಾತಿರ್ಲು ನಿಗಲ ಬತ್ತಂಡ ಶೇಕ್ ಹ್ಯಾಂಡ್ ಮಲ್ತ್ ಅವತಾರ ಥೀಮ್ ಮುಗಿದು ನಮ್ಮ ಜಾತ್ರೆಗೆ ಬತ್ತ ಬಟ್ ಮೈಂಡೆಡ್ ಅವತಾರದನೆ ಉಂಡು ನಮ್ಮೂರು ಮಸ್ತ್ ಕ್ರೌಡ್ ಉಂಡು ಶಾಪ್ಸ್ ಪೂರ ಮಸ್ತ್ ಉಂಡು ಗೊಬ್ಬುನಗಲೆಗೆಲ್ಲ ಮಸ್ತ್ ಉಂಡು ಎಡ್ಡ ಉಂಡು ಅಂಚನೆ ಮಸ್ತ್ ಶಾಪ್ ಉಂಡು ಗೊಬ್ಬು ನಕಲೆಗ್ ಬೊಕ್ಕ ಬಾತ ತಿನ್ಪು ನಕಲೆಗ್ ಪ್ರತಿಯೊಂದು ಮಸ್ತ್ ಉಂಟು ಲಾಸ್ಟ್ ಟೈಮ್ ಕಂಪೇರ್ ಮಾಡ್ತಾನೆ ಮಸ್ತ್ ಉಂಟು ಈ ಸಾರಿ ಬರೋಲ್ಲ ಏರ್ ಪೂರ ವಿಸಿಟ್ ಮಾಡ್ತಾ ಜರ ದಯದಿದ್ದು ಬರ ವಿಸಿಟ್ ಮಾಡ್ತದೆ ಮಸ್ತ್ ಇಷ್ಟ ಆಪುಂಡು ಪೂರ ಅವು ಅವತಾರ ಅಂತ ಮಸ್ತ್ ಇಷ್ಟ ಆಗುಂಡು ನಾನು ದುಂಬಾಗ ಪೂರ ಸಂತೆ ಪೋಣು ಅವರ ಕ್ರೌಡ್ ತೂಲಕ್ಕೆ ಎಂಚ ಉಂಡು ಕಾಣದು ಇದು ನಾವು ಸಂಸ್ಥೆ ಹೆಸರು ಬ್ರಹ್ಮಕುಮಾರೀಸ್ ಅಂತ ಹೇಳಿ. ಸೊ ಇದು ಮೇನ್ ಆಗಿ ನಾವು ಸ್ಟ್ರೆಸ್ ಫ್ರೀ ಲೈಫ್ ಸ್ಟೈಲ್ ಹೇಗೆ ನಾವು ನಡೆಸುದು ಅಂತ ಹೇಳಿ ನಾವು ಕಲಿಸ್ತೇವೆ. ಅಂದ್ರೆ ಎಲ್ಲಿರೋದು ಮ್ಯಾಮ್ ನಿಮ್ಮ ಸಂಸ್ಥೆ ಎಲ್ಲಿರೋದು? ಇಲ್ಲಿ ಉಡುಪಿಯಲ್ಲಿ ಜಿಲ್ಲಾ ಹಾಸ್ಪಿಟಲ್ ಇದೆ ಅಲ್ವಾ, ಅಜರ್ಕಾಡ್ನಲ್ಲಿ, ಅದರ ಎದುರುಗಡೆ ಇದು. ಸೊ ಇದು ನಮ್ಮ ಭಾರತ ದೇಶದಲ್ಲಿ ಪೂರ್ತಿ ನಮ್ದು 10,000 ಸೆಂಟರ್ಗಳಿವೆ. ಮತ್ತೆ 140 ದೇಶಗಳಲ್ಲಿ ಕೂಡ ನಮ್ಮ ಸೆಂಟರ್ಗಳು ಸ್ಥಾಪನೆ ಆಗಿದೆ. ಇದರಲ್ಲಿ ನಾವು ಈ ಚಿತ್ರ ಎಲ್ಲ ಉಂಟು ಹೇಳ್ಬೋದಲ್ಲ ಮ್ಯಾಮ್? ಈಗ 100 ಎಷ್ಟು ಉಂಟು? ಅದು ತುಂಬಾ ಲೀಸ್ಟ್ ದೊಡ್ಡದಿದೆ, ಅದು ನೋಡಿನೇ ನಾವು ಹೇಳ್ಬೇಕಾಗುತ್ತೆ. ಬಟ್ ರಫ್ಲಿ ಅಪ್ರಾಕ್ಸಿಮೇಟ್ ಆಗಿ ಪೂರ್ತಿ ಇಂಡಿಯಾದಲ್ಲಿ 10,000 ಸೆಂಟರ್ಸ್ಗಳಿವೆ. ಆಮೇಲೆ 140 ದೇಶಗಳಲ್ಲಿ ನಮ್ದು ಸೆಂಟರ್ಸ್ಗಳು ಸ್ಥಾಪನೆ ಆಗಿದೆ. ಅಲ್ಲಿ ಒಂದೊಂದೆಲ್ಲ ಕೆಲವು ಕಡೆಯಲ್ಲೆಲ್ಲ ಎಸ್ಟಾಬ್ಲಿಷ್ಡ್ ಆಗಿದೆ. ಅಂದ್ರೆ ಈ ಚಿತ್ರದಲ್ಲಿ ನಾವು ನೋಡೋದು ಏನಂತ ಹೇಳಿದ್ರೆ, ಮಾನವ ಜೀವನದ ಲಕ್ಷ್ಯ ಏನು ಅಂತ ಹೇಳಿ, ಗುರಿ ಏನು, ನಮ್ದು ಏಮ್ ಆಬ್ಜೆಕ್ಟಿವ್ ಏನಾಗಿರ್ಬೇಕಂತ ಹೇಳಿ.
ಈಗ ನಿಮ್ಗೆ ಯಾರಾದ್ರೂ ನಿಮ್ಗೆ ಕೇಳಿದ್ರೆ ನಿಮ್ದು ಫೇವರೆಟ್ ವ್ಯಕ್ತಿ ಯಾರು ಅಂತ ಹೇಳಿ, ಜಾಸ್ತಿಯಾಗಿ ನಾವು ಸೆಲೆಬ್ರಿಟೀಸಿಗೆ ನಾವು ಹೇಳ್ತೇವೆ ಅಲ್ವಾ, ಜಾಸ್ತಿಯಾಗಿ ಸೆಲೆಬ್ರಿಟೀಸಿಗೆ ಹೇಳ್ತೇವೆ. ಅದು ತಪ್ಪೇನಲ್ಲ, ಅದು ರೈಟೇ. ಆದ್ರೆ ಏನಂತ ನಾವು ಹೇಳಿದ್ರೆ ಅವರು ಸಹ ಮನುಷ್ಯರೇ ಕೂಡ ಅಲ್ವಾ. ಆದ್ರೆ ನಮ್ಮ ನಿಜವಾದ ರೋಲ್ ಮಾಡೆಲ್ ಅಂತ ಹೇಳಿದ್ರೆ ಶ್ರೀ ಲಕ್ಷ್ಮಿ ಮತ್ತೆ ಶ್ರೀನಾರಾಯಣ. ಯಾಕೆ ಇವರು ನಮ್ಮ ರೋಲ್ ಮಾಡೆಲ್ ಆಗ್ಬೇಕಂತ ಹೇಳಿದ್ರೆ ಇವರಲ್ಲಿ ಇದ್ದ ಶ್ರೇಷ್ಠತೆ ಮತ್ತೆ ಪವಿತ್ರತೆ ನಾವು ಯಾವ್ದಾದ್ರೂ ಒಬ್ಬ ಮನುಷ್ಯರಲ್ಲಿ ನೋಡ್ಬೋದಾ? ಇಲ್ಲ. ಇವರು ನಮ್ಮ ಹಾಗೆ ಒಂದು ಸಾಮಾನ್ಯ ಮನುಷ್ಯರೇ ಆಗಿದ್ರು, ಆದ್ರೆ ಪರಮಾತ್ಮನಿಂದ ಅವರಿಗೆ ಅಂತಹ ಒಂದು ಜ್ಞಾನ ಸಿಕ್ಕಿತ್ತು. ಅವರು ತಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡು ಅವರಿಗೆ ಆ ಲಕ್ಷ್ಮಿ ಮತ್ತೆ ಶ್ರೀ ನಾರಾಯಣ ಅಂತ ಹೇಳಿ ಆ ಪದವಿ ಸಿಕ್ಕಿತ್ತು. ಸೊ ಪರಮಾತ್ಮನ ಹೇಳಿಕೆ ಏನಂತ ಹೇಳಿದ್ರೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಈ ಶ್ರೀ ಲಕ್ಷ್ಮಿ ಮತ್ತೆ ನಾರಾಯಣರಷ್ಟು ಶ್ರೇಷ್ಠರಾಗಬಹುದು ಅಂತ ಹೇಳಿ. ಆದ್ರೆ ಇದನ್ನು ನಾವು ಒಂದು ಸಾಮಾನ್ಯ ಮನುಷ್ಯರಿಗೆ ಹೇಳುವಾಗ ಅವರಿಗೆ ಏನ್ ಕಾಣುತ್ತೆ, ನಾವ್ ಹೇಗೆ ಹೀಗೆ ಆಗ್ಲಿಕ್ಕೆ ಸಾಧ್ಯ ಅಂತ ಒಂದು ಮನಸ್ಸಿಗೆ ಬರುತ್ತೆ. ಆದ್ರೆ ಈಗ ನೀವು ಈ ಸತ್ಯನಾರಾಯಣ ಪೂಜೆ ಮಾಡುವಾಗ ಆ ಭಟ್ರು ಏನ್ ನಿಮ್ಗೆ ಸಂಕಲ್ಪ ಮಾಡಿಸ್ತಾರೆ, ನರನು ಇಂತಹ ಕರ್ಮ ಮಾಡ್ಬೇಕು ಅವನು ಶ್ರೀ ನಾರಾಯಣನಾಗ್ಬೇಕು, ನಾರಿ ಇಂಥ ಕರ್ಮ ಮಾಡ್ಬೇಕು ಅವನು ಶ್ರೀ ಲಕ್ಷ್ಮಿ ಆಗ್ಬೇಕಂತ ಹೇಳ್ತಾರಲ್ಲ. ಅದ್ರ ಬಗ್ಗೆ ನಾವು ಚಿಂತನೆ ಮಾಡುದಿಲ್ಲ, ಅದು ಅಲ್ಲೇ ನಾವು ಬಿಟ್ಕೊಂಡು ಬಿಡ್ತೇವೆ. ಸೊ ಅದು ಹೇಗೆ ನಾವು ಲಕ್ಷ್ಮೀ ನಾರಾಯಣರಾಗ್ಲಿಕ್ಕೆ ಆಗ್ತದೆ ಅಂತ ಹೇಳಿ ನಾವು ಮುಂದೆ ನೋಡೋಣ. ಈಚೆ ಬರ್ತದೆ. ಈಗ ನಿಮ್ಗೆ ಯಾರಾದ್ರೂ ಕೇಳಿದ್ರೆ ನೀವು ಯಾರು ಅಂತ ಹೇಳಿ, ಜಾಸ್ತಿಯಾಗಿ ನಾವೇನ್ ಹೇಳ್ತೇವೆ, ನಮ್ಮ ಹೆಸರು ಅಲ್ವಾ, ಮನೆತನ, ತಂದೆ ತಾಯಿ ಹೆಸರು, ಫ್ಯಾಮಿಲಿ ಹೆಸರು, ನಮ್ಮ ಲೊಕ್ಯಾಲಿಟಿ, ನಾವು ಏನ್ ಜಾಬ್ ಮಾಡ್ತಾ ಇದ್ದೇವೆ ಅದರ ಡೆಸಿಗ್ನೇಷನ್, ಹೀಗೆ ನಾವು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಪರಿಚಯ ಕೊಡ್ತೇವೆ. ಸೊ ಅದೇನ್ ತಪ್ಪಲ್ಲ, ಅದು ರೈಟೇ. ಬಟ್ ಆ ಪರಿಚಯ ಬದಲಾವಣೆ ಆಗ್ತಾ ಇರುತ್ತಲ್ಲ, ಅದು ಅಂದ್ರೆ ಸ್ಟೇಬಲ್ ಆಗಿ ಒಂದೇ ಲೆಕ್ಕ ಇರುವುದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ತಂದೆ ತಾಯಿ ಒಟ್ಟಿಗಿರುವಾಗ ನಿಮ್ಮ ಐಡೆಂಟಿಟಿ ನೀವು ಅವರ ಮಗಳಂತ ಹೇಳಿ ಆಗ್ತದೆ. ನೀವು ಜಾಬಿಗೆ ಹೋದಾಗ ನಿಮ್ಮ ಐಡೆಂಟಿಟಿ ಆ ಪೊಸಿಷನ್ ಏನ್ ನೀವು ಜಾಬ್ ಮಾಡ್ತಾ ಇದ್ದೀರಾ ಅದು ನಿಮ್ದು ಐಡೆಂಟಿಟಿ ಆಗುತ್ತೆ. ಹಾಗೆ ನೀವು ಸೊಸೈಟಿಯಲ್ಲಿ ಇರುವಾಗ ನಿಮ್ದು ಏನಾಗುತ್ತೆ ಐಡೆಂಟಿಟಿ, ನೀವು ಒಂದು ಸಿಟಿಸನ್ ಆಗಿದ್ದೀರಿ ಅಂತ ಹೇಳಿ. ಸೊ ಚೇಂಜ್ ಆಗ್ತಾ ಇರುತ್ತಲ್ವಾ. ಆದ್ರೆ ಯೂನಿವರ್ಸಲ್ ಆಗಿ, ಅಂದ್ರೆ ಯೂನಿವರ್ಸಲ್ ಅಂತ ಹೇಳಿದ್ರೆ ಪರ್ಮನೆಂಟ್ ಆಗಿ ನಮ್ಗೆ ಕೊಟ್ಟ ಪರಿಚಯ ಪರಮಾತ್ಮ ಏನಂತ ಹೇಳಿದ್ರೆ ನೀವು ಒಬ್ಬ ಆತ್ಮ ಅಂತ ಹೇಳಿ. ಸೊ ಆತ್ಮ ಹೇಗಿರುತ್ತೆ, ಆತ್ಮ ನೋಡ್ಲಿಕ್ಕೆ ಒಂದು ಜ್ಯೋತಿಯ ಬಿಂದು, ಮತ್ತೆ ತುಂಬಾ ಸೂಕ್ಷ್ಮವಾಗಿರುತ್ತೆ, ಅದು ಕಣ್ಣಿಗೆ ಕೂಡ ಕಾಣುದಿಲ್ಲ. ಇರೋದು ಎಲ್ಲಿ ಅಂತ ಹೇಳಿದ್ರೆ ಈ ಬ್ರಿಕುಟಿಯ ಮಧ್ಯ ಭಾಗದಲ್ಲಿ ಆತ್ಮ ಇರೋದು. ಇದಕ್ಕೆ ಹಲವಾರು ಒಳ್ಳೆ ಗುಣಗಳಿದೆ, ಅಂದ್ರೆ ಶಾಂತಿ, ಶಕ್ತಿ, ಪ್ರೇಮ, ಪವಿತ್ರತೆ, ಆನಂದ, ಸುಖ, ಆಮೇಲೆ ಶಕ್ತಿ, ಜ್ಞಾನ. ಜ್ಞಾನ ಅಂತ ಹೇಳಿದ್ರೆ ವಿಸ್ಡಮ್ ಅಂತ ನಾವು ಹೇಳ್ತೇವೆ. ಆದ್ರೆ ಇದನ್ನು ಯಾವ್ದಾದ್ರು ನಾವು ಇವತ್ತು ಅನುಭವಿಸ್ತಾ ಇದ್ದೇವಾ? ಅನುಭವಿಸ್ತೇವೆ, ಚೂರ್ ಅನುಭವಿಸ್ತೇವೆ ಅಲ್ವಾ. ಅಂದ್ರೆ ಸ್ವಲ್ಪ ಹೊತ್ತು ನಾವು ಸುಖ ಶಾಂತಿಯಲ್ಲಿ ಇರ್ತೇವೆ, ಸ್ವಲ್ಪ ಹೊತ್ತು ನಾವು ಪುನಃ ಟೆನ್ಷನ್ಗೆ ಹೋಗ್ತೇವೆ, ಪುನಃ ಸ್ವಲ್ಪ ಹೊತ್ತಲ್ಲಿ ಒಂದು ಸುಖದಲ್ಲಿ ಇದ್ದೇವೆ, ಪುನಃ ಒಂದು ಚಿಂತೆ, ಏನೋ ಒಂದು ಪ್ರೆಷರ್, ಏನೋ ಒಂದು ಬೇರೆ ಒಂದು ಪರಿಸ್ಥಿತಿಯ ಒಂದು ಪ್ರಭಾವದಲ್ಲಿ ನಾವು ಬಂದು ಬಿಡ್ತೇವೆ. ಅಂದ್ರೆ ಸ್ಟೇಬಲ್ ಆಗಿ ಆ ಒಳ್ಳೆ ಗುಣಗಳು ನಮ್ಮಲ್ಲಿ ಇರುವುದಿಲ್ಲ. ಇದರ ಕಾರಣ ಏನಂತ ಹೇಳಿದ್ರೆ ನಾವು ಮರ್ತೋಗಿದ್ದೇವೆ, ನಾವು ಆತ್ಮ, ನಮ್ಮ ಗುಣಗಳೇನು ಅದನ್ನು ನಾವು ಪೂರ್ತಿಯಾಗಿ ಮರ್ತೋಗ್ಬಿಟ್ಟಿದ್ದೇವೆ ಇವತ್ತು. ಸೊ ಇದಕ್ಕೆ ಆತ್ಮ 3 ಕೆಲಸ ಮಾಡುತ್ತೆ. ಆಲೋಚನೆ ಮಾಡುವಾಗ ಅದಕ್ಕೆ ನಾವು ಮನಸ್ಸಂತ ನಾವು ಹೇಳ್ತೇವೆ. ಹಾಗೆ ನಾವು ತರ್ಕ ವಿತರ್ಕ ಮಾಡಿದಾಗ, ಅಂದ್ರೆ ಸರಿ ತಪ್ಪು ಅಂತ ನಾವು ಅದನ್ನು ಡಿಸೈಡ್ ಮಾಡುವಾಗ ಅದಕ್ಕೆ ನಾವು ಬುದ್ಧಿ ಅಂತ ಹೇಳ್ತೇವೆ. ಮತ್ತೆ ಸಂಸ್ಕಾರ ಅಂತ ಹೇಳಿದ್ರೆ ಒಂದೇ ಕರ್ಮ ನಾವು ಏನು ಪದೇ ಪದೇ ಮಾಡ್ತೇವೆ ಅದಕ್ಕೆ ನಾವು ಸಂಸ್ಕಾರ ಅಂತ ನಾವು ಹೇಳ್ತೇವೆ. ಅಂದ್ರೆ ಒಬ್ಬರಲ್ಲಿ ಒಂದು ಸುಳ್ಳು ಹೇಳುವ ಅಭ್ಯಾಸ ಇರುತ್ತೆ, ಅದು ಓವರ್ನೈಟ್ ಆಗಿ ಅವರಿಗೆ ಬಂದಿರುವುದಿಲ್ಲ, ಅವರು ಪದೇ ಪದೇ ಎಷ್ಟೋ ಸರ್ತಿ ಅವರು ಸುಳ್ಳು ಹೇಳ್ತಿರ್ತಾರೆ, ಅದೇ ಮತ್ತೆ ಅಭ್ಯಾಸ ಆಗ್ಬಿಟ್ಟು ಅದು ಅವರ ಸಂಸ್ಕಾರ ಆಗುತ್ತೆ. ಹಾಗೆ ಇನ್ನೊಬ್ಬರಿಗೆ ಹೆಲ್ಪಿಂಗ್ ನೇಚರ್ ಇರುತ್ತೆ, ಅದು ಕೂಡ ಅವರಿಗೆ ಓವರ್ನೈಟ್ ಆಗಿ ಬಂದಿದ್ದಲ್ಲ, ಎಷ್ಟೋ ಸರ್ತಿ ಅವರಿಗೆ ಜನರಿಗೆ ಮಾಡಿ 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 ಆ ನೇಚರ್, ಆಮೇಲೆ ಅವ್ರು ಥಿಂಕೆ ಮಾಡುದಿಲ್ಲ, ಅದು ಅವರ ನೇಚರ್ ಆಟೋಮೆಟಿಕ್ ಆಗಿ. ಹೌದು. ಸೊ ಹೇಗೆ ಒಬ್ಬ ಡ್ರೈವರ್ ಒಂದು ಗಾಡಿಯನ್ನು ನಡೆಸ್ತಾನ, ಹಾಗೆ ಆತ್ಮ ನಮ್ಮ ಶರೀರವನ್ನು ನಡೆಸ್ತದೆ. ಸೊ ಆ ಗಾಡಿಯನ್ನು ನಾವು ಸರಿ ನಡೆಸ್ಕೊಂಡು ಹೋಗ್ಬೇಕಲ್ಲ, ನಮ್ಮ ಜೀವನವನ್ನು ನಾವು ಸರಿ ನಡೆಸ್ಕೊಂಡು ಹೋಗ್ಬೇಕಾದ್ರೆ ನಾವು ನಮ್ಮಲ್ಲಿ ಒಳ್ಳೆ ಸಂಸ್ಕಾರಗಳನ್ನು ತುಂಬಬೇಕು. ಈ ಒಳ್ಳೆ ಸಂಸ್ಕಾರಗಳು ಈ ಜನ್ಮದಲ್ಲಿ ಕೂಡ ನಮ್ಗೆ ಹೆಲ್ಪ್ ಆಗುತ್ತೆ. ಮತ್ತೆ ಮುಂದೆ ಅಂದ್ರೆ ನಾವು ಒಂದು ಸೋಲ್ ಜರ್ನಿ ಅಂತ ಹೇಳ್ತೇವೆ, ನಮ್ಮ ಒಂದು ಜರ್ನಿ ಇರೋದು ಒಂದು ಜನನ ಮತ್ತು ಮರಣದ ಅಷ್ಟೇ ಅಲ್ಲ, ಅದಕ್ಕಿಂತ ಸಹ ಜಾಸ್ತಿ ಅದು ಅನ್ಲಿಮಿಟೆಡ್ ಆಗಿ ಹೋಗಿರುತ್ತೆ, ಅಲ್ಲಿ ಕೂಡ ಅದು ನಮ್ಗೆ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ನಾವು ನೋಡುವ ಪರಮಾತ್ಮನ ಪರಿಚಯ ಏನು, ಯಾರು ಇವರು ಅಂತ ಹೇಳ್ತೇವೆ. ಪರಮಾತ್ಮನಿಗೆ ನಾವು ಶಿವ್ ಅಂತ ನಾವು ಹೇಳ್ತೇವೆ. ಈಗ ಶಿವ್ ಅಂತ ಹೇಳಿದ ಕೂಡಲೇ ಒಂದು ಕೋಲಾಹಲ ಬರುತ್ತೆ, ಅಂದ್ರೆ ಬೇರೆ ಧರ್ಮದವರು ಹೇಗೆ, ಅಂದ್ರೆ ಹಿಂದೂಗೆ ನಾವು ಜೋಡಿಸಿ ಬಿಡ್ತೇವಲ್ವಾ ಶಿವ ಅಂತ ಹೇಳಿದ್ರೆ, ಬೇರೆ ಧರ್ಮದವರು ಹೇಗೆ ಭಗವಂತನನ್ನು ನೆನಪು ಮಾಡುದು ಅಂತ ಹೇಳಿ.
ಮತ್ತೆ ಸೆಕೆಂಡ್ ಏನಂತ ಹೇಳಿದ್ರೆ ಈ ವೈಷ್ಣವೈಟಿಸ್ ಇದ್ದಾರೆ, ಅವರು ವಿಷ್ಣುವನ್ನೇ ಪರಮಾತ್ಮ ಅಂತ ಹೇಳಿ ಅವರು ಸ್ವೀಕರಿಸ್ತಾರೆ. ಸೊ ಅಲ್ಲಿ ಕೂಡ ಅವರಿಗೆ ಒಂದು ಕ್ವಶನ್ ಬರುತ್ತೆ, ಶಿವ್ ಪರಮಾತ್ಮ ಹೇಗೆ ಅಂತ ಹೇಳಿ. ಆದ್ರೆ ಶಿವ್ ಪರಮಾತ್ಮ ಏನ್ ಅವ್ರು ನುಡಿಸಿದಾರ ಅಂತ ಹೇಳಿದ್ರೆ ಇದು ಯಾವ ಕಾಂಟ್ರವರ್ಸಿಗೆ ಕೂಡ ಇದು ಸಂಬಂಧಪಟ್ಟಿದ್ದೇ ಅಲ್ಲ. ಶಿವ್ ಅಂತ ಹೇಳಿದ್ರೆ ಅದರ ಮೀನಿಂಗೇ ಬೇರೆ ಆಗಿದೆ. ಅವರು ನಮ್ಮ ಹಾಗೆ ಒಂದು ಜ್ಯೋತಿಯ ಬಿಂದು. ಮತ್ತೆ ನಾವು ಲೆಕ್ಕವೇ ಮಾಡ್ಲಿಕ್ಕೆ ಆಗದಷ್ಟು, ಎಣಿಸ್ಲಿಕ್ಕೆ ಆಗದಷ್ಟು, ಸಮುದ್ರದಷ್ಟು ಅವರಲ್ಲಿ ಒಳ್ಳೆ ಗುಣಗಳಿದೆ. ಅಂದ್ರೆ ಅಷ್ಟೊಂದು ಗುಣಗಳು ಅವರಲ್ಲಿ ಇದೆ, ನಾವು ಲೆಕ್ಕ ಮಾಡ್ಲಿಕ್ಕೆ ಆಗುದಿಲ್ಲ. ಸಮುದ್ರ ಅಂತ ನಾವು ಒಂದು ಹೇಳ್ಬೋದು. ಹಾಗೆ ಅವರಿಗೆ ಸದಾ ಕಲ್ಯಾಣಕಾರಿ ಅಂತ ಹೇಳ್ತೇವೆ. ಸದಾ ಕಲ್ಯಾಣಕಾರಿ ಅಂತ ಹೇಳಿದ್ರೆ ಪ್ರತಿ ಒಬ್ಬ ಮನುಷ್ಯನಿಗೂ ಎಲ್ಲ ಸಮಯದಲ್ಲಿ ಒಳ್ಳೆಯದನ್ನೇ ಮಾಡುವವನು ಮತ್ತೆ ಬಯಸುವವನು. ಹಾಗೆ ನಾವು ಹೇಗೆ ಒಂದು ಜನ್ಮ ಮರಣ ಈ ಚಕ್ರದಲ್ಲಿ ಬರ್ತೇವಲ್ವಾ, ಆ ಜನ್ಮ ಮರಣ ಚಕ್ರದಲ್ಲಿ ಅವರು ಬರುವುದಿಲ್ಲ. ಈಗ ನೀವು ಒಂದು ಮನೆಯಲ್ಲೇ ಇಟ್ಕೊಂಡು ದೇವರನ್ನು ನೀವು ಎಣಿಸ್ಲಿಕ್ಕೆ ಶುರು ಮಾಡಿದ್ರಿ, ನಿಮ್ಗೆ ಏನ್ ಅನುಭವ ಆಗುತ್ತೆ? ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಲ್ವಾ? ಯಾಕೆ ಹೇಳಿದ್ರೆ ಅಷ್ಟೊಂದು ಪಾಸಿಟಿವೇ ಗುಣಗಳಿರುವುದು. ಅದೇ ಒಬ್ಬ ನೀವು ಮನುಷ್ಯರಿಗೆ ನೆನಪು ಮಾಡಿದ್ರಿ, ಅವ್ರು ಎಷ್ಟೇ ನಿಮ್ಗೆ ಕ್ಲೋಸ್ ಇದ್ರು, ಎಷ್ಟು ನಿಮ್ಗೆ ಒಳ್ಳೇದು ಮಾಡಿದಿದ್ರು, ಏನಾದ್ರೂ ಒಂದು ತಪ್ಪು ಮಾಡಿದ್ರೆ ನಿಮ್ಗೆ ನೆನಪಾಗ್ತದೆ. ಕೂಡಲೇ ನಿಮ್ಮ ಮನಸ್ಸಿನ ಒಂದು ಮೂಡ್ ಆಫ್ ಆಗುತ್ತಲ್ವಾ? ಅಂದ್ರೆ ಹೇಳುವ ಭಾವಾರ್ಥ ಏನಂತ ಹೇಳಿದ್ರೆ ಮನುಷ್ಯನಿಂದ ನಾವು ಯಾವತ್ತೂ ಸುಖ ಶಾಂತಿ ಸಿಗ್ತದೆ ಅಂತ ಹೇಳಿ ನಾವು ಅಪೇಕ್ಷೆ ಇಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಪರಮಾತ್ಮ ಅಂತ ಹೇಳಿದ್ರೆ ಅವನು ಸಮುದ್ರ, ಯಾವತ್ತೂ ಎಲ್ಲಾ ಟೈಮಲ್ಲಿ ಕೊಡ್ತಾನೆ ಇರ್ತಾನೆ. ಸೊ ಎಲ್ಲಿ ಇದ್ದಾರೆ ಪರಮಾತ್ಮ? ಸೊ ಪರಮಾತ್ಮ ಇರುವುದು ಬ್ರಹ್ಮಲೋಕ ಅಂತ ನಾವು ಹೇಳ್ತೇವೆ ಆ ಸ್ಥಾನಕ್ಕೆ. ನಾವು ಎಲ್ಲ ಆತ್ಮಗಳು ಕೂಡ ಈ ಬ್ರಹ್ಮಲೋಕದಲ್ಲಿ ಒಂದು ಸಮಯದಲ್ಲಿ ಇದ್ದೇವೆ. ಆದ್ರೆ ಒಂದು ನಿರ್ಧರಿತ ಸಮಯದಲ್ಲಿ ನಾವು ಈ ಸಾಕಾರ ಮನುಷ್ಯ ಲೋಕಕ್ಕೆ ಬಂದು ನಮ್ಮ ಪಾತ್ರಗಳನ್ನು ನಾವು ಇವತ್ತು ನಿರ್ವಹಿಸ್ತಾ ಇದ್ದೇವೆ. ಈಗ ಗೀತೆಯಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ವಿಶ್ವ ಅಂದ್ರೆ ಒಂದು ರಂಗಮಂಚ ಅಂತ ಹೇಳಿ ಪ್ರತಿಯೊಬ್ಬ ಮನುಷ್ಯನು ತನ್ನ ಪಾತ್ರ ಒಂದು ಸ್ಫೋಟ ಆಗಿ ಹಾಗೆ ಇದಕ್ಕೆ ನಾವು ಬಂದು ಸೇರಿದ ಹಾಗೆ ಅಲ್ವಾ? ಏನೇನು ಅದ್ರಲ್ಲಿ ನಾವು ಇದ್ದೇವೆ ಅಂತ ಹೇಳಿದ್ರೆ ಅದೊಂದು ಸ್ಫೋಟವಾಗಿ ಇಲ್ಲಿಗೆ ನಾವು ಹಾಗೆ ಅಲ್ಲ ಅಲ್ಲ, ಅದೊಂದು ಪ್ರತಿಯೊಬ್ಬರದ್ದು ಒಂದು ಸಮಯ ಇರುತ್ತೆ. ಆ ಸಮಯದಲ್ಲಿ ಮೆಲ್ಲ ಮೆಲ್ಲ ಅವರು ಇಳಿತಾ ಹೋಗ್ತಾರೆ. ನಮ್ಮ ಪುಣ್ಯ ಕರ್ಮದ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಅದರ ಮೇಲೆ ಮೆಲ್ಲ ಮೆಲ್ಲನೆ ಅವರು ಕೆಳಗೆ ಇಳಿತಾ ಹೋಗ್ತಾರೆ. ಸೊ ಈ ಗೀತೆಯಲ್ಲಿ ಕೂಡ ಹೇಳ್ತಾರೆ ವಿಶ್ವ ಅಂತ ಹೇಳಿದ್ರೆ ಒಂದು ರಂಗಮಂಚದ ತರಹ ಅಂತ ಹೇಳಿ ಪ್ರತಿಯೊಬ್ಬ ಮನುಷ್ಯನು ತನ್ನ ಪಾತ್ರವನ್ನು ಅಭಿನಯಿಸ್ತಾ ಇದ್ದಾನೆ. ಈಗ ನಾವು ಮಾತಾಡಿದ್ವಿ ನಮ್ಮ ಪರಿಚಯ ಏನಂತ ಹೇಳಿ. ಈಗ ಅದು ಪರಿಚಯ, ಈಗ ನಾವು ಹೇಳಿದ್ದು ನಾವು ಮಗಳು, ಕೆಲವೊಮ್ಮೆ ನಾವು ಮಗಳಾಗ್ತೇವೆ, ಕೆಲವೊಮ್ಮೆ ಸ್ಪೌಸ್ ಅಂದ್ರೆ ಹೆಂಡತಿಯ ರೋಲ್, ಕೆಲವೊಮ್ಮೆ ನೀವು ಸಿಟಿಸನ್ ಆಗ್ತೀರಿ, ಕೆಲವೊಮ್ಮೆ ನೀವು ಜಾಬಿಗೆ ಹೋದಾಗ ಆ ಪರ್ಟಿಕ್ಯುಲರ್ ಪೊಸಿಷನ್ ಆಗ್ತೀರಿ. ಈಗ ಸಪೋಸ್ ಸ್ಟೂಡೆಂಟ್ ಇದ್ರೆ ಆ ಸ್ಟೂಡೆಂಟ್ ಅಂದ್ರೆ ಎಷ್ಟೊಂದು ರೋಲ್ಸ್ ನಾವು ಮಾಡ್ತಾ ಇರ್ತೇವಲ್ವಾ. ಸೊ ಐಡೆಂಟಿಟಿಗಿಂತ ಅದನ್ನು ರೋಲ್ಸ್ ಅಂತ ನಾವು ಹೇಳ್ಬೋದು. ಸೊ ಪರಮಾತ್ಮನ ಕರ್ತವ್ಯ ಏನು, ದಿವ್ಯ ಕರ್ತವ್ಯ ಏನು ಅಂತ ಹೇಳಿ ಈಗ ನಾವು ನೋಡ್ತಾ ಇದ್ದೇವೆ ನಾಲ್ಕಾರು ಕಡೆಯಲ್ಲಿ ಎಷ್ಟೊಂದು ಭ್ರಷ್ಟಾಚಾರ, ಅನಾಚಾರ, ದುಃಖ, ಜಗಳಗಳು, ಯುದ್ಧಗಳು ಅಲ್ವಾ ಏನೆಲ್ಲ ನಡೀತಾ ಇದೆ. ಪ್ರತಿಯೊಬ್ಬ ಮನುಷ್ಯನು ಏನ್ ಬಯಸ್ತಾ ಇದ್ದಾನೆ, ಈ ಸಮಾಜದಲ್ಲಿ ಒಂದು ಸಕಾರಾತ್ಮಕ ಪರಿವರ್ತನೆ ಬರ್ಬೇಕಂತ ಹೇಳಿ. ಆದ್ರೆ ಎಷ್ಟೊಂದು ಒಂದು ಪ್ರಯತ್ನ ಪಡ್ತಾ ಇದ್ದಾರಲ್ಲ, ಅದಕ್ಕೋಸ್ಕರ ಈ ಅಂತಾರಾಷ್ಟ್ರ ಮಟ್ಟದಲ್ಲಿ ಒಂದು UN ಅಂತ ಹೇಳಿ ಒಂದು ಸಂಸ್ಥೆ ಅವರು ಸ್ಥಾಪನೆ ಮಾಡಿದ್ದಾರೆ. ಈಗ ನಿನ್ನೆ ಕೂಡ ಒಂದು ವರ್ಲ್ಡ್ ಮೆಡಿಟೇಷನ್ ಡೇ ಅಂತ ಹೇಳಿ ಅವರು ಒಂದು ಫಸ್ಟ್ ಇಯರ್ ಅದು ನಿನ್ನೆ 21 ಡಿಸೆಂಬರಿಗೆ ಅವರು ಅದನ್ನು ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಮೆಡಿಟೇಷನ್ ಮಾಡ್ಬೇಕಂತ ಹೇಳ್ತಾರೆ. ಹಾಗೆ ಈ ಕಾನ್ಫರೆನ್ಸಸ್ಗಳು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ತುಂಬಾ ಅವರು ಅಂದ್ರೆ ಇದು ಕಂಡಕ್ಟ್ ಮಾಡ್ತಾರೆ. ಹಾಗೆ ಈ ಪ್ರೈಮ್ ಮಿನಿಸ್ಟರ್ಗಳೆಲ್ಲ ಬೇರೆ ಬೇರೆ ದೇಶದವರು ಅವರೆಲ್ಲ ಒಂದು ಗೆಟ್ ಟುಗೆದರ್ ಮಾಡ್ತಾರೆ, ಮೀಟಿಂಗ್ಸ್ ಮಾಡ್ತಾರೆ. ಯಾಕೆ? ವಿಶ್ವದಲ್ಲಿ ಒಂದು ಶಾಂತಿಯ ಸ್ಥಾಪನೆ ಹೇಗೆ ಮಾಡುದು ಅಂತ ಹೇಳಿ. ಆದ್ರೆ ಇಷ್ಟು ಮಾಡಿ ಕೂಡ ಇವತ್ತಿನವರೆಗೂ ಯುದ್ಧಗಳು ದೇಶಗಳ ಮಧ್ಯಗಳಲ್ಲಿ ನಡೀತಾನೆ ಇದೆ ಅಲ್ವಾ? ಅಂದ್ರೆ ಎಷ್ಟು ಪ್ರಯತ್ನ ಪಟ್ಟರು ಅದರಲ್ಲಿ ಏನು ಪರಿವರ್ತನೆ ಮಾಡ್ಲಿಕ್ಕೆ ಆಗಿಲ್ಲ. ಮನುಷ್ಯರು ಬಯಸುವುದು ಏನು? ಒಂದು ಸುಖ, ಶಾಂತಿ, ನೆಮ್ಮದಿಯ ಒಂದು ನಮ್ಗೆ ಜಗತ್ತು ಬೇಕು ಅಂತ ಹೇಳಿ. ಸೊ ಪರಮಾತ್ಮನ ದಿವ್ಯ ಕರ್ತವ್ಯ ಏನಂತ ಹೇಳಿದ್ರೆ ಎಲ್ಲ ಮನುಷ್ಯರಿಗೋಸ್ಕರ ಬ್ರಹ್ಮನ ಮೂಲಕ ಒಂದು ಹೊಸ ಸೃಷ್ಟಿಯ ಅವರು ಸ್ಥಾಪನೆ ಮಾಡ್ತಾ ಇದ್ದಾರೆ. ಅದರ ಹೆಸರು ನಾವು ಸತ್ಯುಗ ಅಂತ ಹೇಳ್ತೇವೆ. ಅದಕ್ಕೆ ನಾವು ಸ್ವರ್ಣಿಮ ಯುಗ ಅಂತ ಕೂಡ ಹೇಳ್ತೇವೆ. ಮತ್ತೆ ಇಂಗ್ಲಿಷ್ ಅಲ್ಲಿ ಅದಕ್ಕೆ ಗೋಲ್ಡನ್ ಇರಾ ಅಂತ ನಾವು ಹೇಳ್ತೇವೆ. ಇದರ ಪಾಲನೆ ಅವರು ವಿಷ್ಣುವಿನ ಮೂಲಕ ಮಾಡ್ತಾರೆ. ಮತ್ತೆ ಈ ಕಲಿಯುಗಕ್ಕೆ ನಾವು ಒಂದು ಹಳೆಯ ಜಗತ್ತು ಅಂತ ನಾವು ಹೇಳ್ತೇವೆ. ಇದನ್ನು ಸರಿಪಡಿಸೋದು ತುಂಬಾ ಕಷ್ಟ. ಅಂದ್ರೆ ಒಂದು ಕಡೆ ನೀವು ಸರಿ ಮಾಡ್ಲಿಕ್ಕೆ ಹೋದ್ರೆ ಇನ್ನೊಂದು ಕಡೆಯಿಂದ ಏನೋ ಒಂದು ಪ್ರಾಬ್ಲಮ್ ಶುರುವಾಗ್ತದೆ. ಇದರ ಪರಿವರ್ತನೆ ಅವರು ಶಂಕರನ ಮೂಲಕ ಮಾಡ್ತಾರೆ.